ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಶ್ರೀಕೃಷ್ಣ ಮತ್ತು ಮುಖ್ಯಪ್ರಾಣ ದೇವರ ಅಲಂಕಾರನೆಲ್ಲ ನೋಡ್ಕೊಂಡು ಬನ್ನಿ. ಗರುಡ ದೇವರು, ಭೋಜನ ಶಾಲೆ ಆಂಜನೇಯ ದೇವರು, ಆನಂತರ ನೋಡಿ ಸುಬ್ರಹ್ಮಣ್ಯ ಗುಡಿ ಅಲಂಕಾರ ಎಲ್ಲ ನೋಡ್ಕೊಂಡು ಬನ್ನಿ. ಆನಂತರ ಇವತ್ತೊಂದು ಏನು ಗೊತ್ತಾ, ಝಟ್ಪಟ್ ಆಗುವಂಥ ತಿಂಡಿ ತೊಗೊಂಬಂದಿದ್ದೀನಿ. ಈವನ್ ಲಂಚ್ ಬಾಕ್ಸಿಗೂ ಆಗುತ್ತೆ, ಮನೆಯಲ್ಲಿ ಬೇಕಾದ್ರೆ ಗಡಿಬಿಡಿಗೂ ಆಗುತ್ತೆ. ಯಾರಾದರೂ ಒಂದೇ ಸಲಕ್ಕೆ ತುಂಬ ಜನ ನೆಂಟರು ಎಲ್ಲ ಬಂದ್ರೂ ಈ ತಿಂಡಿನ ಮಾಡಿಕೊಡ್ಬೋದು. ನೀವು ನೋಡಿ, ಅವಲಕ್ಕಿನ ದಪ್ಪ ಅವಲಕ್ಕಿದು ಪ್ರಿಪರೇಷನ್ ಇದು. ತುಂಬ ಉದುರಾಗಿ ತುಂಬ ನೀಟಾಗಿ ಬರುತ್ತೆ. ನೋಡಿ, ಫಸ್ಟ್ ಮಿಕ್ಸಿಯ ಜಾರಿಗೆ ದಪ್ಪ ಅವಲಕ್ಕಿನ ಒಂದು ರೌಂಡ್ ತಿರುಗಿಸ್ಕೊಳ್ಳಿ, ಅದನ್ನ ರವೆ ರವೆ ಮಾಡಿಕೊಳ್ಳಿ. ಆನಂತರ ನೋಡಿ, ದಪ್ಪ ಅವಲಕ್ಕಿನ ತೀರಾ ದಪ್ಪ ಅವಲಕ್ಕಿನೇ ಆಗಬೇಕು ಇದಕ್ಕೆ. ಆನಂತರ ಒಂದು ರೌಂಡ್ ಅದನ್ನ ಧೂಳು ಹೋಗುವಂಗೆ ತೊಳ್ಕೊಳ್ಳಿ. ಆನಂತರ ಅದಕ್ಕೆ ಉಪ್ಪು, ಬೆಲ್ಲ, ಆಮೇಲೆ ಸಾರಿನ ಪುಡಿ, ಸಾಂಬಾರು ಪುಡಿಯ, ಗರಂ ಮಸಾಲೆ ಪುಡಿಯ, ನಿಮಗೆ ಏನು ಬೇಕೋ ಅದನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಮಗ್ಚಿಡಿ ಅದನ್ನ. ನಾನೇನು ಹಾಕ್ಕೊಂಡೆ ಗೊತ್ತಾ, ಮೊನ್ನೆ ನಾನು ಕಲಸ ಅನ್ನೋದು ಮಿಕ್ಸ್ ಇನ್ನೊಂದು ಸಲ ಮಾಡಿದ್ದೆ, ನಾನು ವೀಡಿಯೋ ಮಾಡಿರಲಿಲ್ಲ. ಫಂಕ್ಷನ್ ಆದಾಗ ಸಾರಿನ ಪುಡಿ, ಸಾಂಬಾರು ಪುಡಿ ಮಾಡಿದಾಗ ಕಲಸನದ ಪುಡಿ ಕೂಡ ಮಾಡಿಟ್ಕೊಂಡಿದ್ದೆ. ಅದು ಒಂದು ಚಮಚೆ, ಆನಂತರ ಒಂದು ಚಮಚೆಯಷ್ಟು ಸಾರಿನ ಪುಡಿ ಹಾಕ್ಕೊಂಡೆ. ಇದಕ್ಕೆ ಮಸಾಲೆ ಹಾಕದೆ ಕೂಡ ಮಾಡ್ಬೋದು, ಆವಾಗ ನಿಮಗೆ ತರಕಾರಿ ಹಾಕಲಿಕ್ಕೆ ಬರಲ್ಲ ಅಷ್ಟು. ಮಸಾಲೆ ಹಾಕಿದರೆ ತರಕಾರಿ ಹಾಕಲಿಕ್ಕೆ ತುಂಬ ನೀಟಾಗಿ ಬರುತ್ತೆ. ಆನಂತರ ನೋಡಿ, ನನ್ನ ಹತ್ರ ಮೆಂತ್ಯ ಸೊಪ್ಪಿತ್ತು, ಆಲೂಗೆಡ್ಡೆ ಇತ್ತು, ದೊಡ್ಡ ಬದನೆಕಾಯಿ ಎಲ್ಲ ಇತ್ತು. ಇದನ್ನ ಎಲ್ಲನೂ ನೀವು ಹಾಕ್ಕೋಬೋದು. ತುಂಬ ಚಿಕ್ಕದಾಗಿ ಹಚ್ಚಿ ಹಾಕೊಳ್ಳಿ. ತೀರಾ ದೊಡ್ಡದು ಮಾಡಿದರೆ ಸ್ವಲ್ಪ ಬೇಯೋದು ಸ್ವಲ್ಪ ಕಷ್ಟ. ಗಟ್ಟಿ ತರಕಾರಿ, ಈಗ ಬೀಟ್ರೂಟು, ಕ್ಯಾರೆಟ್ ಕೂಡ ಹಾಕ್ಬೋದು. ಸ್ವಲ್ಪ ಚಿಕ್ಕದಾಗಿ ಹಚ್ಚಿ ಅಥವಾ ತುರಿದು ಹಾಕಿ ನೋಡಿ. ಈ ಥರ ಒಂದೊಂದನ್ನೇ ಹೆಚ್ಚಿಟ್ಕೊಂಡು ಬಂದೆ ನಾನು, ಕಾಣ್ಬೋದು ನೀವು ಇಲ್ಲಿ. ಆನಂತರ ನೋಡಿ, ಮುಳುಗಾಯಿ ಅಂತಾರೆ ಘಟ್ಟದ ಮೇಲೆಲ್ಲ, ವಾಂಗಿಬಾತಿಗೆ ಬಳಸ್ತಾರೆ ಇದನ್ನೆಲ್ಲ ಇಲ್ಲಿ ಬಳಸ್ಬೋದು. ಮಸಾಲೆಗೆ ಹೇಳಿದೆ, ನಿಮಗೆ ಏನು ಇಷ್ಟ ಅದನ್ನ ಹಾಕ್ಕೊಂಬಿಡ್ಬೋದು ಇಲ್ಲಿ. ಆನಂತರ ನೋಡಿ, ಬಾಣಲಿ ಬಿಸಿಗಿಟ್ಟು ಅದಕ್ಕೆ ಉದ್ದಿನಬೇಳೆ, ಸಾಸಿವೆ ಹಾಕಿ, ಎಣ್ಣೆ ಹಾಕಿ ಎಲ್ಲ ಅದನ್ನ ಚಟಪಟ ಅನ್ನುವಂಗೆ ಮಾಡಿಬಿಡಿ. ಆನಂತರ ದೊಣ್ಣೆ ಮೆಣಸು ಹಾಕ್ಕೊಳ್ಳಿ. ನೀವು ಇದರಲ್ಲಿ ಬೇಕಾದರೆ ಈರುಳ್ಳಿ ಬೇಕಾದರೂ ಹಾಕ್ಕೋಬೋದು ತಿನ್ನೋರಿದ್ದರೆ. ಆನಂತರ ನೋಡಿ, ಮುಳ್ಳುಗಾಯಿ, ಬದನೆಕಾಯಿ, ನೆಕ್ಸ್ಟು ಅರಿಶಿನ ಸ್ವಲ್ಪ ಹಾಕಿ ಅದನ್ನ ಫ್ರೈ ಮಾಡಿ, ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ತರಕಾರಿಗೆ ಎಳ್ಕೊಳ್ಳಿಕ್ಕೆ ತಕ್ಕಂತೆ. ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಹೂಕೋಸು, ಕ್ಯಾಬೇಜು ಎಲ್ಲನೂ ತರಕಾರಿ ಇದಕ್ಕೆ ನಿಮಗೆ ಏನು ಅವೈಲೇಬಲ್ ಉಂಟು, ಮನೆಯಲ್ಲಿ ಏನು ಉಳ್ಕೊಂಡೆ ತರಕಾರಿ ಅದರಲ್ಲೇ ಇದನ್ನ ಮಾಡಿ ಮುಗಿಸ್ಬೋದು. ನೋಡ್ಬೋದು, ಮೆಂತ್ಯ ಸೊಪ್ಪನ್ನು ಹಾಕಿ ಚೆಂದ ಒಂದು ಸಲ ಎಣ್ಣೆಯಲ್ಲಿ ಕಲಸೋಂಗೆ ಮಿಕ್ಸ್ ಮಾಡಿ, ಆನಂತರ ಒಂದು 2 ಚಮಚ ನೀರು ಹಾಕಿ ಅದನ್ನ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸಿ, ಅದನ್ನ ಬೆಂದುಬಿಡುತ್ತೆ. ಆನಂತರ ಇದಕ್ಕೆ ನಾವು ಅವಲಕ್ಕಿನ ಮಿಕ್ಸರ್ ಗ್ರೈಂಡ್ರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಮಸಾಲೆ ಎಲ್ಲ ಹಾಕಿ ಅದನ್ನ ಇದಕ್ಕೆ ಡ್ರಾಪ್ ಮಾಡಿ ನೋಡಿ. ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಅದನ್ನೂ ಹಾಕ್ಕೋಬೋದು. ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದನ್ನೂ ಹಾಕ್ಕೊಂಡೆ. ಆನಂತರ ನೋಡಿ, ಇದಕ್ಕೆ ಅವಲಕ್ಕಿನ ನೆನೆಸಿದ್ದನ್ನು ಹಾಕ್ಕೊಳ್ಳಿ. ನಾನು ತುಂಬ ಸಲ ಈ ವಿಡಿಯೋ ತೋರಿಸಿದ್ದೀನಿ, ಯಾಕಂದರೆ ತುಂಬ ಈಸಿಯಾಗಿ ವರ್ಕಿಂಗ್ ವುಮೆನ್ಸಿಗೆಲ್ಲ, ಆಮೇಲೆ ಬೆಳಗ್ಗೆದ್ದು ಗಡಿಬಿಡಿ ಆಗುತ್ತೆ ನೋಡಿ, ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಮಕ್ಕಳಿಗೆ, ನಿಮಗೆ ಅವ್ರಿಗೆ ಇಷ್ಟವಾದ ಸ್ಪೈಸಿ ಮಸಾಲೆ ಹಾಕ್ಕೊಂಡು ನಾವು ಇದನ್ನ ಮಾಡ್ಕೊಂಡು ಬಿಡ್ಬೋದು. ದಿನ ಒಂದೇ ಮಸಾಲೆ ಹಾಕಬೇಕು ಅಂತ ಹೇಳಿನೂ ಇಲ್ಲ, ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಒಂದು 10 ಜನ ಬಂದರೂ ಚಕಾಚಕ್ ಅಂತ ಈ ಅಡುಗೆನ ಮಾಡಿ ಮುಗಿಸ್ಬೋದು. ಸ್ವಲ್ಪ ಮನೆಯಲ್ಲಿರುವ ತಿಂಡಿ, ಆಮೇಲೆ ಇದಕ್ಕೊಂದು ಅಡಿಷನಲ್ ಆಗಿ ಈ ಥರ ಅವಲಕ್ಕಿ ಮಾಡಿಕೊಂಡು ನಾವು ಸರ್ವ್ ಮಾಡ್ಬೋದು. ನೋಡಿ, ಆಯಿತು ನೋಡಿ, ಎಷ್ಟು ಉದುರಾಗಿ ಬಂದಿದೆ ಅಂತ ನೀವು ಕಾಣ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಇದು. ಸಬ್ಸಿಗೆ ಸೊಪ್ಪಿದ್ರೆ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೋಬೋದು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬೇಕಾದವ್ರಿಗೆ ಶೇರ್